ಕೋವಿಡ್ ಲಾಕ್ಡೌನ್ನಿಂದ ಸಂಕಷ್ಟದಲ್ಲಿರುವ ನಿರ್ಗತಿಕರು ಒಂದು ಹೊತ್ತಿನ ತುತ್ತಿಗೂ ಪರದಾಡುತ್ತಿರುವಾಗ ಸಕಲೇಶಪುರದ ಆಜಾದ್ ರಸ್ತೆಯ ನಿವಾಸಿಗಳಾದ ಶುಭೇಂದ್ರ ನಾಯ್ಡು, ಸೈಯದ್ ಇಂದ್ರೇಶ್, ಪ್ರವೀಣ್ ನಾಯ್ಡು, ತನ್ವೀರ್ ಇವರ ತಂಡ ಕಳೆದ 10 ದಿನಗಳಿಂದ ಪ್ರತಿದಿನ ಮಧ್ಯಾಹ್ನ ಕಾರಿನಲ್ಲಿ ಊಟ ತೆಗೆದುಕೊಂಡು ಹೋಗಿ ರಸ್ತೆ ಬದಿ ಮಲಗುವ ನಿರ್ಗತಿಕರು, ಚಿಂದಿ ಹಾಯುವವರು ಹಸಿವು ನೀಗಿಸುತ್ತಿರುವ ಈ ಕಾರ್ಯವನ್ನು ಕಂಡು ವ್ಯಾಪಕ ಪ್ರಶಂಸೆ ಕೇಳಿಬರ್ತಾ ಇದೆ. ಇವರ ಈ ಕಾರ್ಯಕ್ಕೆ ಟೈಲರ್ ಅಸೋಸಿಯೇಷನ್ ಕ್ಷೇತ್ರ ಸೇವಂತಿ ಯೋಗ ಚೇತನ್ ಟ್ರಸ್ಟ್ನ ಅಧ್ಯಕ್ಷರಾದ ಲಕ್ಷ್ಮೀ ರಂಗನಾಥ್ ಅವರು ಸಹಾಯ ಹಸ್ತವನ್ನ ಕೂಡ ನೀಡಿದ್ದಾರೆ. ಇವರ ಈ ಕಾರ್ಯಕ್ಕೆ ನೆರವಾಗಲು ಶುಭೇಂದ್ರ ನಾಯ್ಡು 8217028261 ಇವರನ್ನ ಸಂಪರ್ಕಿಸಬಹುದು. ಯೋಗೇಶ್ ಪಿಜೆ, ವಿ4 ನ್ಯೂಸ್, ಹಾಸನ.